ಅಪ್ರಾಪ್ತ ಮಗಳಿಗೆ ಮದುವೆಯಾಗೆಂದು ಕಿರುಕುಳವನ್ನ ನೀಡ್ತಾ ಇದ್ದ ವ್ಯಕ್ತಿಯನ್ನ ಆಕೆಯ ತಂದೆ ಮತ್ತು ಸಂಬಂಧಿಕರು ಸೇರಿ ಹತ್ಯೆಗೈದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ರಮೇಶ್ ಮೃತ ವ್ಯಕ್ತಿ, ಈರಯ್ಯ, ಚಿನ್ನಯ್ಯ, ಚೇತನ್ ಮತ್ತು ಚರಣ್ ಬಂಧಿತ ಆರೋಪಿಗಳು. ರಮೇಶ್ ಸಂಬಂಧಿಕರ ಹುಡುಗಿಯ ಮೇಲೆ ಕಣ್ಣು ಹಾಕಿದ್ದಲ್ಲದೆ ಮದುವೆಯಾಗೆಂದು ಪೀಡಿಸ್ತಾ ಇದ್ದ. ಇದೇ ವಿಚಾರವಾಗಿ ಆತನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾನೆ. ಆದರೂ ಕೂಡ ಆತ ಮತ್ತೆ ತನ್ನ ಹಳೆ ಚಾಳಿಯನ್ನ ಬಿಡದೆ ಬಾಲಕಿಯನ್ನು ಹುಡುಕಿಕೊಂಡು ಬಂದು ಆಕೆಗೆ ಮತ್ತೆ ಕಿರುಕುಳವನ್ನ ನೀಡಿದ್ದಾನೆ. ಇದರಿಂದಾಗಿ ಮಗಳ ಭವಿಷ್ಯ ಹಾಳಾಗ್ತಾ ಇದೆ ಎಂಬ ಕಾರಣಕ್ಕೆ ಆಕೆಯ ತಂದೆ ರಮೇಶ್ನನ್ನ ಭೇಟಿ ಮಾಡಿ ಆತನನ್ನ ಊಟಕ್ಕೆ ಕರೆದೊಯ್ದ್ರು. ಎಲ್ಲರೂ ಕೂಡ ಮದ್ಯಪಾನ ಮಾಡಿದ್ದು ರಮೇಶ್ಗೆ ಅಮಲು ನೆತ್ತಿಗೇರಿದಾಗ ಆರೋಪಿಗಳು ಹಗ್ಗದಿಂದ ಈತನ ಕುತ್ತಿಗೆಯನ್ನ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಸಾಕ್ಷ್ಯವನ್ನ ನಾಶಪಡಿಸಲು ಮೃತದೇಹವನ್ನ ರಾಜಕಾಲುವೆಗೆ ಎಸೆದು ಪರಾರಿಯಾಗಿದ್ದರು. ತನಿಖೆಯನ್ನ ಕೈಗೆತ್ತಿಕೊಂಡ ಪೊಲೀಸರು ತಾಂತ್ರಿಕ ಸಾಕ್ಷ್ಯಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ತನಿಖೆಯನ್ನು ನಡೆಸಿದಾಗ ಈ ಕೃತ್ಯ ಬಯಲಾಗಿದೆ. ಸದ್ಯ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಮುಂದುವರಿಸಿದ್ದಾರೆ.